ಸುಸಜ್ಜಿತವಾದ ಕಟ್ಟಡಕ್ಕೆ ಪದಾರ್ಪಣೆ ಮಾಡಿದೆ. ಈ ಲೋಕಾರ್ಪಣೆ ಈಗಾಗಲೇ ಸ್ಥಳಾಂತರಕ್ಕಾಗಿ ಅತ್ಯಂತ ಸುಸಜ್ಜಿತವಾದ ಪ್ರತಿಷ್ಠಾ ಕೊಠಡಿ ಮತ್ತು ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕು ಹೆಮ್ಮೆಯ ಸಹಕಾರಿ ಬ್ಯಾಂಕು ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ಈ ಶಾಖೆ 2005 ಹಾಗೆ ಹೈನುಗಾರಿಕಾ ಕೃಷಿ ಸಾಲ ಸುಮಾರು 100 ಕೌಟುಂಬಿಕ ನೋಂದಣಿಯ ಸೊಸೈಟಿ ಗುಂಪು ಅಪಘಾತದಲ್ಲಿ 1 ಹಾಗೆ ಪಂಚಮಿ ಪರಿಹಾರದ ಸ್ಥಳಾಂತರ ಸಮಾರಂಭಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರಾದಂತಹ ಡಾಕ್ಟರ್ ರಜತ್ ಕುಮಾರ್ ಅವರಿಂದ ಗೌರವಾರ್ಪಣೆ ಕಾರ್ಯಕ್ರಮ. ಈ ಸಂದರ್ಭದಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ ಪರವಾಗಿ ಎಲ್ಲ ಗ್ರಾಹಕರ ಪರವಾಗಿ ರಾಜು ಕೊಠಾರಿ ಅವರಿಗೆ ಅಭಿವಂದನೆಯನ್ನ ಸಲ್ಲಿಸುತ್ತೇವೆ. ಮುಂದೆಯೂ ಕೂಡ ನಿಮ್ಮ ಸಹಕಾರ ಇರಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇವೆ. ಮತ್ತು ದುರ್ಗ ನವೋದಯ ಕುಟುಂಬ ಇದೀಗ ಪ್ರಥಮ ಬಹುಮಾನ ಮಾರುತಿ 8 ಗ್ರಾಂ ಚಿನ್ನದ ನಾಣ್ಯ. ವಿಶೇಷವಾಗಿ ರಾಜು ಕೊಠಾರಿಯವರು ಈ ಚಕ್ರದ ಶಾಖೆ ಸುಮಾರು 2005ನೇ ಇಸ್ವಿಯಲ್ಲಿ ನಮ್ಮ ಬ್ಯಾಂಕಿನ 51ನೇ ಶಾಖೆಯಾಗಿ ಪ್ರಾರಂಭ ಆಯಿತು. ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾವು ಸೇವೆಯನ್ನು ಕೊಟ್ಟು ಬರ್ತಾ ಇದ್ದೀವಿ. ಈ ಸಲ ನಿನ್ನೆ ನಾವು 75ನೇ ವರ್ಷದ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿವಸವನ್ನು ನಾವು ಆಚರಿಸ್ತೇವೆ. ಸ್ವಾತಂತ್ರ್ಯ ದಿವಸ ಒಂದೊಂದು ದಿವಸಕ್ಕೆ ಸೀಮಿತ ಆಗಬಾರ್ದು, ಅದು ವರ್ಷ ಪೂರ್ತಿ ಒಂದು ಕಾರ್ಯಕ್ರಮವಾಗಿ ರೂಪುಗೊಳ್ಳಬೇಕು ಅನ್ನುವಂಥ ಚಿಂತನೆ ನಮ್ಮ ಸಹಕಾರಿಗಳಲ್ಲಿ ಇದೆ. ನಾನು ಒಬ್ಬ ಅಲ್ಲ, ನಾವೆಲ್ಲ ಸೇರಿಕೊಂಡು ಸಹಕಾರಿ ಕ್ಷೇತ್ರವನ್ನು ಗ್ರಾಮಾಂತರ ಮಟ್ಟದಲ್ಲಿರುವಂಥ ಪ್ರತಿಯೊಬ್ಬ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಅವರು ಸ್ವಾವಲಂಬಿ ಜೀವನವನ್ನು ಕಾಣಬೇಕು ಅನ್ನುವಂಥ ಚಿಂತನೆಯಿಂದ ಈ ವರ್ಷ ಪೂರ್ತಿ ನಾವು ಕಾರ್ಯಕ್ರಮವನ್ನು ಹಾಕೊಳ್ತಾ ಇದ್ದೀವಿ. ನಮಗೆ ನಿಮ್ಮಲ್ಲಿ ಬರ್ಲಿಕ್ಕೆ ಆಗ್ತದಾ ಇರುವ ಅನ್ನುವಂಥ ಭಾವನೆ. ಆದರೆ ಗ್ರಾಮದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಯನ್ನು ನಾವು ಸಂಪರ್ಕ ಮಾಡಬೇಕು ಅನ್ನುವಂಥ ಚಿಂತನೆ ಈ ವರ್ಷದಲ್ಲಿ ಮಾಡಿದ್ದೇವೆ. ನಾವು ಪ್ರತಿಯೊಬ್ಬ ಹಳ್ಳಿಯಲ್ಲಿರುವ ಪುರುಷ ಇರ್ಬೋದು, ಮಹಿಳೆ ಇರ್ಬೋದು, ಅವರಿಗೆ ಸ್ವಾವಲಂಬಿ ಜೀವನಕ್ಕೆ ಬೇಕಾದಂಥ ಆರ್ಥಿಕ ವ್ಯವಸ್ಥೆಯನ್ನು ಒದಗಿಸುವುದರಲ್ಲಿ ನಾವೆಲ್ಲರೂ ಮುಂಚೂಣಿಯಲ್ಲಿರಬೇಕಾಗಿದೆ. ನಾನು ಒಬ್ಬ ಅಲ್ಲ, ನಮ್ಮ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯ 2 ಉಡುಪಿ ಮಂಗಳೂರಿನ ಎಲ್ಲ ಸಹಕಾರಿಗಳು ಸೇರಿಕೊಂಡು ಇವತ್ತು ನಾವು ಜನರಿಗೆ ಸರ್ಕಾರದಿಂದ ಸಿಗುವಂಥ ಸವಲತ್ತು, ಕಡಿಮೆ ಬಡ್ಡಿಯಲ್ಲಿ ಬೆಳೆ ಸಾಲ 0% 3 ಲಕ್ಷದವರೆಗೆ ಬೆಳೆ ಸಾಲ, ಒಂದು ಕಾಲದಲ್ಲಿ ಬಂದಿತ್ತು ಅವನು ಕಾನೂನು, ಒಂದು ರೇಷನ್ ಕಾರ್ಡ್ನಲ್ಲಿ ಒಬ್ಬನೇ ಇರುವವನಿಗೆ ಮಾತ್ರ, ಒಬ್ಬ ವ್ಯಕ್ತಿಗೆ ಮಾತ್ರ. ಆ ಕಾನೂನನ್ನು ಸರ್ಕಾರ ವಾಪಸ್ ಪಡ್ಕೊಂಡು ಇವತ್ತು ಒಂದು ಕಾರ್ಡ್ನಲ್ಲಿ 2 ಜನ ಇರ್ಬೋದು, 3 ಜನ ಇರ್ಬೋದು, ಅವರಿಗೆ 3 ಲಕ್ಷದವರೆಗೆ ಬೆಳೆ ಸಾಲ ಕೊಡುವಂಥ ಕಾರ್ಯಕ್ರಮವನ್ನು ನಾವು ಹಾಕೊಂಡಿದ್ದೇವೆ. ಇದು ಮಾತ್ರ ಅಲ್ಲ, ಆದಾಯ ತೆರಿಗೆ ಕಟ್ಟುವವನಿಗೆ ಬೆಳೆ ಸಾಲ ಬಡ್ಡಿ ಸಾಲ ಇರಲಿಲ್ಲ, ಅದನ್ನು ಕೂಡ ನಾವು ಕೊಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಒಂದು MTAP ಮಧ್ಯಮಾವಧಿ ಸಾಲ, ದೀರ್ಘಾವಧಿ ಸಾಲ ಪಡೆದವರಿಗೆ ನಾವು 4 ಲಕ್ಷದವರೆಗೆ ಅವರಿಗೆ ಬಡ್ಡಿ ಸಹಾಯಧನ ಬಂದಿದ್ರೆ ಅವರಿಗೆ ಪುನಃ ಸಾಲ ಬಡ್ಡಿಧನ ಪುನಃ ಇಲ್ಲ ಅಂತ, ಸಹಾಯಧನ ಇಲ್ಲ ಅಂತ ಹೇಳಿದ್ರು. ಅದನ್ನು ವಾಪಸ್ ತಿಳ್ಕೊಂಡು ನೀವು 4 ಲಕ್ಷ ಅಲ್ಲ 8 ಲಕ್ಷ ಪಡ್ಕೊಂಡಿದ್ರು ನಿಮಗೂ ಕೂಡ 4% ಬಡ್ಡಿ ದರದಲ್ಲಿ 10 ಲಕ್ಷವರೆಗೆ
ಮಧ್ಯಮಾವಧಿ ದೀರ್ಘಾವಧಿ ಸಾಲವನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಾವು ಸರ್ಕಾರದ ಯೋಜನೆಯಾಗಿ ಮಾರ್ಪಡಿಸಿದ್ದೇವೆ. ಇದೆಲ್ಲ ಪ್ರಯೋಜನವನ್ನು ನಾವು ಯಾರಿಗೆ ಮುಟ್ಟಿಸಬೇಕು ಹೇಳಿದ್ರೆ ರೈತರಿಗೆ ಮುಟ್ಟಿಸಬೇಕು, ದುರ್ಬಲ ವರ್ಗದವರಿಗೆ ಮುಟ್ಟಿಸಬೇಕು. ನಿಮ್ಮ ಮಹಿಳೆಯರಿಗೆ ಇವತ್ತು ಸರ್ಕಾರದಿಂದ ಇರ್ಬೋದು, ನಬಾರ್ಡ್ನಿಂದ ಸಿಕ್ಕುವಂತಹ ಸವಲತ್ತನ್ನು ನೇರವಾಗಿ ನಿಮಗೆ ತಲುಪಿಸುವಂತಹ ಏಕೈಕ ಕ್ಷೇತ್ರ ಇದ್ರೆ ಅದು ಸಹಕಾರಿ ಕ್ಷೇತ್ರ ಮಾತ್ರ. ಮಹಿಳೆಯರಿಗೆ ನಿಬಡ್ಡಿಯಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆ ಇರ್ಬೋದು, 4% ಬಡ್ಡಿ ದರದಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆ ಇರ್ಬೋದು, 12% ಬಡ್ಡಿ ದರದಲ್ಲಿ ಸಾಲ ಕೊಡುವಂತಹ ವ್ಯವಸ್ಥೆ ಇರ್ಬೋದು. ನಾವು ಯಾವ ದೇವರ ಹೆಸರಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ನಾವು ಜನರ ಹೆಸರಿನಲ್ಲಿ ನಿಮಗೆ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ನಿಮಗೆ ಏನು ಕಷ್ಟ ಬಂದರೂ ನಿಮಗೆ ನಾನು ಒಂದು ಮಾತು ಹೇಳ್ತಾ ಇದ್ದೇನೆ, ನೀವು ಗುಂಪಿನವರಿಗೂ ಸಾಲ ಕೊಡಬೇಕಾದ್ರೆ ಕಷ್ಟಪಡ್ತಾ ಇದ್ದೀನಿ, ಹೆಚ್ಚು ಬಡ್ಡಿ ಕಟ್ಟಿ ಸಾಲ ಪಡಿತಾ ಇದ್ದೀನಿ, ಹೋಗಬೇಡಿ ನೀವು. ನಿಮಗೆ ಎಷ್ಟು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಒಂದು ಮಿತಿ ಇತ್ತು. ಸ್ವಸಹಾಯ ಗುಂಪುಗಳಿಗೆ ಸಾಲಕ್ಕೆ ಮಿತಿ 5 ಲಕ್ಷ 3 ಲಕ್ಷ ಅಂತ ಇತ್ತು. ನಾನು ಹೇಳ್ತಾ ಇದ್ದೇನೆ, ನೀವು ಏನಾದರೂ ಸಹ ಉದ್ಯೋಗ ಮಾಡೋದಿದ್ರೆ ನಿಮ್ಮ ಸಾಲಕ್ಕೆ ಇವತ್ತಿಂದ ಮಿತಿ ಹಾಕುವುದಿಲ್ಲ, ನಿಮ್ಮ ಅಗತ್ಯತೆಗೆ ತಕ್ಕಂತೆ ಸಾಲವನ್ನು ಕೊಡುವಂತ ಕೆಲಸವನ್ನು ಮಾಡ್ತಾರೆ. ನೀವು ಸ್ವತಂತ್ರವಾಗಿ ಬರಬೇಕು, ನಿಮ್ಮ ಜೀವನ ಸ್ವಾವಲಂಬಿ ಆಗಬೇಕು ಅನ್ನುವ ದೃಷ್ಟಿಕೋನದಿಂದ ನೀವು ನಮ್ಮ ಬ್ಯಾಂಕಿಗೆ ಬನ್ನಿ, ನಮ್ಮ ಕೋಟೇಶ್ವರ CA ಬ್ಯಾಂಕಿಗೆ ಬನ್ನಿ, ಯಾವುದೇ ಸಹಕಾರಿ ಕ್ಷೇತ್ರಕ್ಕೆ ಬನ್ನಿ, ನಿಮಗೆ ಅಲ್ಲಿ ಗೌರವವನ್ನು ಕೊಟ್ಟು ಭಾಷೆ ಬಲ್ಲವರಿಂದ ನಿಮ್ಮ ಸೇವೆ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇವೆ ಅನ್ನೋದು. ವರ್ಷ ಪೂರ್ತಿ ಈ ವರ್ಷ ಇಡೀ ಇಲ್ಲಿ ನಮ್ಮ ಎಲ್ಲ ಗ್ರಾಮದ ಜನರು ಅವರಿಗೆ ಬೇಕಾದಂಥ ಆರ್ಥಿಕ ಸಹಾಯ, ರೈತರಿಗಿರ್ಬೋದು, ವ್ಯಾಪಾರಸ್ಥರಿಗಿರ್ಬೋದು, ಸಣ್ಣ ವ್ಯಾಪಾರಸ್ಥರಿಗಿರ್ಬೋದು, ಉದ್ಯಮಿಗಳಿಗಿರ್ಬೋದು ಬೇಕಾದಂಥ ಸಾಲ ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಸ್ವಾವಲಂಬಿಗಳು ಆಗಬೇಕು ಅನ್ನುವಂಥ ಕನಸು ನಮ್ಮ ಸಹಕಾರಿ ಕ್ಷೇತ್ರದ ಕನಸಾಗಿದೆ. ನಾವೆಲ್ಲ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ತಮಗೆಲ್ಲರಿಗೂ ಶುಭ ಕೋರಿ ನೀವೆಲ್ಲರೂ ಸ್ವಾವಲಂಬಿ ಜೀವನ ಕಾಣಬೇಕು, ಸ್ವತಂತ್ರವಾಗಿ ಬದುಕಬೇಕು ಅನ್ನುವಂಥ ಆಶಾಭಾವನೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಕಟ್ಟಡ ಮಾಲೀಕರಿಗೆ ವಿಶೇಷವಾದಂಥ ಅಭಿನಂದನೆಯನ್ನು ಸಲ್ಲಿಸ್ತಾ ಇಲ್ಲಿ ಇರುವಂಥ ಎಲ್ಲ ಉದ್ಯಮಿಗಳು ಒಳ್ಳೆಯದಾಗಲಿ, ಎಲ್ಲ ಜನರು ಸ್ವಾವಲಂಬಿ ಬದುಕಿಗೆ ಬರಲಿ, ರೈತರೆಲ್ಲ ಒಳ್ಳೆಯದಾಗಲಿ, ರೈತರಿಗೂ ಕೃಷಿಕರಿಗೂ ಅನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸುತ್ತಾ ತಮಗೆಲ್ಲರಿಗೂ ಶುಭ ಕೋರಿ